ಗಂಡ ತಪ್ಪು ದಾರಿಯಲ್ಲಿ ನಡೆದರೆ ಹೆಂಡತಿ ಆದವಳಿಗೆ ತಿದ್ದುವ ಅಧಿಕಾರ ಉಂಟಾ ಇಲ್ಲ? ತಿದ್ದುದು ಸಲಹೆ ಕೊಡುವಲ್ಲಿ ಕ್ರಮ ಉಂಟು. ಸಲಹೆ ಕೊಡುವಲ್ಲಿ ಕ್ರಮ ಉಂಟು. ಪ್ರಭು ಸಂಹಿತೆ ಅಂತ ಬೇರೆ ಉಂಟು, ಕಾಂತಾ ಸಂಹಿತೆ. ಹೌದಾ? ಹೌದೌದು. ಮಿತ್ರ ಸಂಹಿತೆ ಅಂತ ಬೇರೆ. ನೀನು ಪ್ರಭು ಸಂಹಿತೆ ಮಾಡಿ, ಇಲ್ಲದ್ರೆ ಹೊಡಿತೇನೆ. ಇದು ಯಾರು ಕಾಂತ ಸಂಹಿತೆ ಅಂತ ಹೇಳುದಿಲ್ಲ, ಇದನ್ನು ಪ್ರಭು ಸಂಹಿತೆ ಅಂತ ಹೇಳುದು. ನನಗೆ ಆಜ್ಞೆ ಮಾಡ್ಲಿಕ್ಕೆ ನೀನಲ್ಲ. ಇಲ್ಲಿ ಕೇಳಿ, ಉಳಿದ ಹೆಂಡತಿಯರು ಗಂಡನಿಗೆ ಹೊಡಿಲಿಕ್ಕಿಲ್ಲ. ಇಲ್ಲ. ಹೌದಾ? ಇಲ್ಲ. ನಾ ಹೊಡಿಬಹುದು. ನಾವು ಉಳಿದ ಹೆಂಡತಿಯರ ಹಾಗೆ ಅಲ್ವೇ ಅಲ್ಲ. ಉಳಿದ ಹೆಂಡತಿಯರೆಲ್ಲ ಒಂದು ಗಂಡನಿಗೆ ಒಂದು ಹೆಂಡತಿ, ಅಥವಾ ಒಬ್ಬ ಗಂಡನಿಗೆ ಇಬ್ಬರೋ 3 ಜನ ಹೆಂಡತಿ. ನಾ ಹಾಗಲ್ಲ, 5 ಜನರಿಗೆ ಒಂದು ಹೆಂಡತಿ. ನಾನು ಪ್ರತ್ಯೇಕ. ನಾ ಹೊಡೆದ್ರೆ ಉಳಿದವರು ಹೊಡಿಬೇಕು ಅಂತಿಲ್ಲ, ಉಳಿದವರು ಹೊಡೆಯುವುದಿಲ್ಲ ಅಂತ ನಾ ಹೊಡಿಬಾರ್ದು ಅಂತ ಹೇಳಿ ಇಲ್ಲ. ಒಂದುಂಟು. ಎಂತದ್ದು? ನೀನು 5 ಜನರಿಗೆ ಪೆಟ್ಟು ತಿನ್ನುವುದೇ ಮಾತ್ರ. ಇಷ್ಟು ಮಾತಾಡಿದ್ರೆ ನಾನು ಕಾಲಿಗೆ ಬೀಳುವ ಬುದ್ಧಿ ತೋರಿಸ್ತಿಲ್ಲ, ನನಗೆ ಅರ್ಥ ಆಗುತ್ತದೆ. ಅಲ್ಲಲ್ಲ, ಪೆಟ್ಟು ನಿನ್ನಲ್ಲಿ ಅಲ್ಲ, ಊರಿನವರೆಲ್ಲ ಸೇರಿ ಹೊಡೆದ್ರು ನಿನ್ನಲ್ಲಿ ಹೇಳುವುದನ್ನು ಹೇಳದೆ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ 5 ಮಂದಿ ಗಂಡಂದಿರ ಹೆಂಡತಿಯಾಗಿ ನೀನು ಹೊಡಿಬಹುದು ಅಂತ ಹೇಳಿದ್ರೆ, ದಶಪ್ರಚೇತಸರಿಗೆ ಒಬ್ಬಳೇ ಮಾರೀಶ ಹೆಂಡತಿ, ಅವಳು ಹೊಡೆದಿದ್ದಾಳ. 10 ಜನರ ಹೆಂಡತಿಯೇ ಹೊಡಿಲಿಲ್ಲ, ನೀನು 5 ಜನರ ಹೆಂಡತಿ ಅಂತ ಹೊಡಿಯುವುದು. ಆ ಗಂಡಂದ್ರೆ ಯಾರು ಅವರವರೊಳಗೆ ಹೊಡ್ಕೊಳ್ಳಿಲ್ಲ, ನೀವು ಮಾತ್ರ ಈಗ ನಿಮ್ಮೊಳಗೆ. ಅದನ್ನು ಕೇಳಲಿಕ್ಕೆ ನಮಗಿಂತ ದೊಡ್ಡವರು ಬರ್ಲಿ, ನೀನು ಮತ್ತೊಂದು ಮನೆಯಿಂದ ಬಂದವಳು ಕೇಳುವುದಲ್ಲ. ಈಗ ಈ ಪ್ರಶ್ನೆ, ಈಗ ನೀವು ಮಹಾಭಾರತ ಯುದ್ಧ ಗೆದ್ದವರು ಯಾರು ಎನ್ನುವಂತ ನಿಮ್ಮ ಒಂದು ವ್ಯಾಜ್ಯಕ್ಕೆ ಪ್ರಾರಂಭವಾಗ ಪ್ರಶ್ನೆ ಇಟ್ಟದ್ದು ಯಾರು? ಧರ್ಮರಾಜ. ಹೌದು. ಚಕ್ರವರ್ತಿ. ಹೌದು. ಹೌದಾ? ಹೌದು. ಅವ ಪ್ರಶ್ನೆ ಇಟ್ಟ ಕಾರಣ ನೀವು ಜಗಳ ಪ್ರಾರಂಭ ಮಾಡಿಕೊಂಡ.